ರಾಜ್ಯದ ಕರಾವಳಿ ಪ್ರದೇಶದಲ್ಲಿ ಕಳೆದ 2 ದಿನಗಳಿಂದ ಎಡೆಬಿಡದೆ ಭಾರಿ ಮಳೆ ಸುರಿಯುತ್ತಿದ್ದು ಜನಸಾಮಾನ್ಯ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ತಗ್ಗು ಪ್ರದೇಶಗಳು ಜಲಾವೃತಗೊಂಡಿದ್ದು ಇಂದು ಮಂಗಳೂರು, ಮೂಲ್ಕಿ, ಉಳ್ಳಾಲ, ಮೂಡಬಿದ್ರೆ ಹಾಗೂ ಬಂಟ್ವಾಳ ತಾಲೂಕುಗಳ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ ಮೊಲ್ಲೈ ಮುಗಿಲನ್ನವರು ರಜೆ ಘೋಷಣೆ ಮಾಡಿದ್ದಾರೆ. ಭಾನುವಾರ ತಡರಾತ್ರಿಯಿಂದ ಮಳೆ ಆರಂಭವಾಗಿದ್ದು ನಿನ್ನೆ ಮಧ್ಯಾಹ್ನದ ವೇಳೆಗೆ ಕೊಂಚ ಬಿಡುವು ನೀಡಿತ್ತು. ಬಳಿಕ ಪುನರಾರಂಭವಾದ ಮಳೆ ನಿಂತಿಲ್ಲ. ನಿನ್ನೆ ಮಧ್ಯಾಹ್ನದ ಬಳಿಕ ಸುರಿದ ಅಲ್ಪಕಾಲದ ಮಳೆಯ ಅಬ್ಬರಕ್ಕೆ ಮಂಗಳೂರು ನಗರದ ಪಂಪ್ವೆಲ್, ಕೊಟ್ಟಾರ ಚೌಕಿ, ಮಾಲೆಮಾರ್ ಪ್ರದೇಶ ಜಲಾವೃತವಾಗಿತ್ತು. ಇದರಿಂದ ವಾಹನ ಸವಾರರು, ಮಹಿಳೆಯರು, ವೃದ್ಧರು, ಮಕ್ಕಳು ಪರದಾಡಬೇಕಾಯಿತು. ಪಂಪ್ವೆಲ್ ಮೇಲ್ಸೇತುವೆ ಕೆಳಭಾಗದಲ್ಲಿ ಮೊಣಕಾಲು ಎತ್ತರಕ್ಕೆ ನೀರು ನಿಂತು ಸಂಚರಿಸುವ ವಾಹನಗಳು ಜಂಕ್ಷನ್ನಲ್ಲೇ ಸಿಲುಕಿಕೊಂಡವು. ನಗರದ ಬಿಜೆನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದ ರಸ್ತೆಯಲ್ಲಿ ದುರಸ್ತಿಗಾಗಿ ಮ್ಯಾನ್ ಹೋಲ್ ಅಗೆದಿಟ್ಟಿರುವುದರಿಂದ ಭಾರಿ ಮಳೆಯಿಂದಾಗಿ ಗಲೀಜು ನೀರಿನ ಜೊತೆ ಮಳೆ ನೀರು ಸುತ್ತಮುತ್ತಲಿನ ಹೋಟೆಲ್, ಬ್ಯಾಂಕ್ ಮತ್ತು ಅಂಗಡಿ ಮುಂಗಟ್ಟುಗಳಿಗೆ ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ನಗರದ ಕೆಎಸ್ ರಾವ್ ರಸ್ತೆ, ಎಂಜಿ ರಸ್ತೆ, ಪಾಂಡೇಶ್ವರ ಪ್ರದೇಶಗಳು ನೀರಿನಿಂದ ಜಲಾವೃತಗೊಂಡಿದ್ದವು. ಮಂಗಳೂರು ನಗರದಾದ್ಯಂತ ವಾಹನ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತ್ತು. ವಾಹನ ಸವಾರರು ಮತ್ತು ಪ್ರಯಾಣಿಕರು ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ನಲುಗಿದರು. ಸಂಜೆ ವೇಳೆಗೆ ಮನೆ ಸೇರುವವರು ರಾತ್ರಿ ವೇಳೆ ಮನೆ ತಲುಪಿದರು. ಬಸ್ಸಿನವರು ಅನಿವಾರ್ಯವಾಗಿ ಟ್ರಿಪ್ ಕಟ್ ಮಾಡಬೇಕಾಯಿತು. ಮಂಗಳೂರು ನಗರದಲ್ಲಿ ನಡೆದ ಅವೈಜ್ಞಾನಿಕ, ಅಸಮರ್ಪಕ, ತರಾತುರಿಯ ಸ್ಮಾರ್ಟ್ ಸಿಟಿ ಕಾಮಗಾರಿಗಳು ಈ ಬಾರಿಯ ಮೊದಲ ಮಳೆಯಲ್ಲಿ ಪ್ರತಿಫಲಿಸುತ್ತಿದ್ದು ನಾಗರಿಕರು ಕಷ್ಟಪಡುವಂತಾಗಿದೆ. ಪಂಪ್ವೆಲ್ ಜಂಕ್ಷನ್ನ ಪರಿಸ್ಥಿತಿ ಎಷ್ಟು ಹದಗೆಟ್ಟಿತ್ತು ಎಂದರೆ ಒಂದೊಮ್ಮೆ ಕೇಳಿ ಬರುತ್ತಿದ್ದ ಪಂಪ್ವೆಲ್ ಬಲೆ ಘೋಷಣೆ ನಿನ್ನೆ ಪಂಪ್ವೆಲ್ ಕೈತಲೆ ಏರ್ಲ ಬರೋಚಿ ಎಂದು ಬದಲಾಯಿಸಿಕೊಳ್ಳಬೇಕಾಯಿತು. ಕರಾವಳಿ ಭಾಗ ಸೇರಿದಂತೆ ರಾಜ್ಯಾದ್ಯಂತ ಇನ್ನು 3-4 ದಿನ ಮಳೆ ಬರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಇನ್ನು ಮಳೆ ಕುರಿತಂತೆ ನಿನ್ನೆ ಅಪ್ಡೇಟ್ಸ್ ನೀಡಲು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಮಂಗಳೂರು ವರದಿಗಾರರಾಗಿರುವಂತಹ ಗಣೇಶ್ ಅವರು. ಗಣೇಶ್, ನಮಸ್ತೆ. ಗಣೇಶ್, ಹೇಳಿ, ಇವತ್ತಿನ ಅಪ್ಡೇಟ್ ಏನಿದೆ? ನಿನ್ನೆ ತಡರಾತ್ರಿ ಭಾರಿ ಮಳೆಯಿಂದಾಗಿ ಏನಾದ್ರೂ ಅನಾಹುತ ಸಂಭವಿಸಿದ್ಯಾ? ಇನ್ನು ನಿನ್ನೆ ಪರಿಸ್ಥಿತಿ ಹೇಗಿತ್ತು ಗಣೇಶ್? ಹೌದು ಚಂದ್ರಶೇಖರ್, ಏನಂದ್ರೆ ಈಗ ಮುಂಗಾರು ಮಳೆ ತಡವಾಗಿ ಬಂದಿದೆ ಅಂತ ಹೇಳ್ಬೋದು. ತಡವಾಗಿ ಬಂದು ಇತ್ತೀಚಿನ ದಿನವರೆಗೆ ಏನು ದೊಡ್ಡ ಪ್ರಮಾಣದ ಮಳೆ ಆಗಿರ್ಲಿಲ್ಲ. ಆದ್ರೆ ನಿನ್ನೆ ಏನು ಸುರಿದ ಮಳೆ ಅದು ಎಡೆಬಿಡದೆ ಮಳೆ ಸುರಿದಿದೆ. ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂದಿತ್ತು. ಇದರಿಂದಾಗಿ ಮಂಗಳೂರಿನ ತಗ್ಗು ಪ್ರದೇಶ ಎಲ್ಲವೂ ಜಲಾವೃತವಾಗಿದೆ. ಅಂದ್ರೆ ಏಕೂರ್ ಭಾಗ ಆಗ್ಲಿ, ಪಂಪ್ವೆಲ್ ಆಗ್ಲಿ, ಕೊಡಿಯಾಲಗುತ್ತು ಮತ್ತೆ ಜಿಪ್ಪನ ಮೊಗೇರು, ಹಾಗೆ ಈ ಕೊಟ್ಟಾರ ಚೌಕಿ, ಇಂಥ ಸ್ಥಳಗಳಲ್ಲೆಲ್ಲ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗಿದೆ. ಕೆಲವೊಂದು ಈ ಮಳೆ ಅಂದ್ರೆ ಅವೈಜ್ಞಾನಿಕ ಕೆಲವೊಂದು ಕಾಮಗಾರಿಯಿಂದಾಗಲೇ ಕೆಲವೊಂದು ಸರಿಯಾಗಿ ನೀರು ಹರಿದು ಹೋಗದೆ ಇಂತಹ ಘಟನೆಗಳು ನಡೆದಿವೆ. ನಿನ್ನೆ ಮುಖ್ಯವಾಗಿ ಹೇಳ್ಬೇಕಿದ್ರೆ ಪಂಪ್ವೆಲ್ ಕೆಳಭಾಗದಲ್ಲಿ, ಪಂಪ್ವೆಲ್ ಅಂದ್ರೆ ಓವರ್ ಬ್ರಿಡ್ಜ್ ಕೆಳಭಾಗದಲ್ಲಿ ಅಲ್ಲಿ ಪಕ್ಕದಲ್ಲಿ ರಾಜಕಾಲುವೆ ಇದ್ರೂ ಅಲ್ಲಿಂದ ನೀರು ಸಮರ್ಪಕ ಹರಿದು ಹೋಗ್ಲಿಕ್ಕೆ ವ್ಯವಸ್ಥೆ ಇದ್ರೂ ಅದು ಹೂಳು ತುಂಬಿ ಯಾವ್ದು ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಹೀಗಾಗಿ ಅಲ್ಲಿ ಒಂದು ಇದು ಅಲ್ಲೋಲ ಕಲನೆ ನಡೆದಿದೆ. ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ನೀರಲ್ಲಿ ನಿಂತು ವಾಹನ ಸಂಚಾರ ಅವರಿಗೆ ಸರಿಯಾಗಿ ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಇದರ ಪರಿಣಾಮ ಈ ಸರ್ವಿಸ್ ರಸ್ತೆಯಲ್ಲಿ ಈ ರೀತಿ ಆದ ಕಾರಣ ಇದರ ಪರಿಣಾಮ ರಾಷ್ಟ್ರೀಯ ಹೆದ್ದಾರಿಗೂ ಎಫೆಕ್ಟ್ ಆಗಿದೆ. ಹಾಗಾಗಿ ರಾಷ್ಟ್ರೀಯ ಹೆದ್ದಾರಿ ಕೇರಳ ಭಾಗಕ್ಕೆಲ್ಲ ಹೋಗೋರು ಆದ ಕಾರಣ ಈ ನಂತೂರು, ಕೆಪಿಟಿ ಸರ್ಕಲ್ಗಳೆಲ್ಲ ವಾಹನ ದಟ್ಟಣೆ ಹೆಚ್ಚಾಗಿದ್ದು, ಯಾವುದೇ ಕೆಲಸ ಒಂದು ನಗರ ಭಾಗದಿಂದ ಈಗ ಕೆಲಸದಿಂದ ಸಂಜೆ ಹೊತ್ತಾದ ಕಾರಣ ಮನೆಗೆ ಹೋಗುವವರಿಗೂ ದೊಡ್ಡ ಸಮಸ್ಯೆ ಆಗಿದೆ. ಯಾವ ದಿಕ್ಕಿಗೆ ಹೋದ್ರೂ ಮಂಗಳೂರು ಇಡೀ ಎಲ್ಲ ವಾಹನ ದಟ್ಟಣೆ ತುಂಬಿತ್ತು. ಹಾಗಾಗಿ ಇದೊಂದು ಮಂಗಳೂರಿನ ಜನತೆ ಒಂದು ಹಿಡಿ ಶಾಪ ಹಾಕ್ತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಸ್ಮಾರ್ಟ್ ಸಿಟಿ ಅವೈಜ್ಞಾನಿಕ ಕಾಮಗಾರಿ ಅಂತ ಹೇಳಿ ಮುಖ್ಯವಾಗಿದೆ, ನೀರು ಹರಿದು ಹೋಗದ ಕಾರಣ. ಹಾಗಾಗಿ ಇನ್ನು 2-3 ದಿನ 3-4 ದಿನ ಮಳೆ ಆಗುವ ಸಾಧ್ಯತೆ ಇದೆ. ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಹವಾಮಾನ ಇಲಾಖೆ. ಹಾಗಾಗಿ ಜಿಲ್ಲಾಧಿಕಾರಿ ಬೆಳಿಗ್ಗೆ ತರಾತುರಿಯಲ್ಲೇ ನಾವು ಮಕ್ಕಳಿಗೆ ಶಾಲಾ ರಜೆ ಘೋಷಿಸಲಾಗಿದೆ. ಗಣೇಶ್, ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕು, ಪ್ರತಿ ವರ್ಷ ಒಂದು ಮಳೆ ಬಂದ ತಕ್ಷಣ ಮಂಗಳೂರು ನಮ್ಮ ಪಂಪ್ವೆಲ್ ಇರ್ಬೋದು, ಮಹಾವೀರ ಸರ್ಕಲ್ ಇರ್ಬೋದು, ಅಥವಾ ಕೂಳೂರು, ಕೊಟ್ಟಾರದ ರಾಷ್ಟ್ರೀಯ ಹೆದ್ದಾರಿ ಕೆಳಭಾಗದಲ್ಲಿ ಇರ್ಬೋದು, ನೀರು ತುಂಬಿ ಈ ರೀತಿಯ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಅಂದರೆ ಈ ನೀರನ್ನು ಸರಿಯಾಗಿ ಹರಿದು ಹೋಗ್ಲಿಕ್ಕೆ ಯಾಕೆ ನಮ್ಮ ಜಿಲ್ಲಾಡಳಿತ, ನಮ್ಮ ಜನಪ್ರತಿನಿಧಿಗಳು ಮನಸ್ಸು ಮಾಡ್ತಾ ಇಲ್ಲ ಅಂತೇಳಿ. ಅಂದರೆ ನಾವು ಪ್ರತಿ ವರ್ಷವೂ ಚಿಕ್ಕ ಪುಟ್ಟ ಮಳೆ ಬಂದ ತಕ್ಷಣ ಹೀಗೆ ಸ್ಥಗಿತ ಆಗಿ ನಿಂತಿರುವುದಾ, ಹೀಗೆ ಟ್ರಾಫಿಕ್ ಜಾಮ್ ಆಗುವುದಾ? ಏನು ಹೇಳ್ತಾರೆ ಈ ಬಗ್ಗೆ ಜನಪ್ರತಿನಿಧಿಗಳು ಅಂತ?
ಜನಪ್ರತಿನಿಧಿಗಳು ಇತ್ತೀಚಿನ ದಿನದಲ್ಲಿ ಸ್ಥಳೀಯ ಕಾರ್ಪೊರೇಟ್ಗಳೇ ಯಾವುದಕ್ಕೆ ಸ್ಪಂದಿಸ್ತಿಲ್ಲ. ಈ ರಾಜಕಾಲುಗಳು ಹೂಳು ಕೆಲವೊಂದು ಕಡೆಯಲ್ಲಿ ತೆಗಿಲಿಲ್ಲ. ಇನ್ನೊಂದು ಕಡೆಯಲ್ಲಿ ರಸ್ತೆ ಇಕ್ಕೆಲಗಳಲ್ಲಿ ಈ ಗೇಲ್ ಗ್ಯಾಸ್ ಕೆಲವೊಂದು ಕಾಮಗಾರಿಗಳ ಹೊಂಡ ತುಂಬಿಹೋಗಿದೆ. ಇದರ ಬಗ್ಗೆನೂ ಗಮನ ಹರಿಸಿಲ್ಲ. ಇದಕ್ಕೆ ಮತ್ತೆ ಈ ನೀರು ಸಂಪರ್ಕ ಸರಿಯಾಗಿ ಎಲ್ಲೂ ಇಲ್ಲ. ಹಾಗಾಗಿ ಇದು ನೀರು ರಸ್ತೆಯಲ್ಲಿ ಹರಿದಾಡುವ ಪರಿಸ್ಥಿತಿ ಕಾಣ್ತಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಒಳಚರಂಡಿಯಾಗಿ ಅದು ಸಮರ್ಪಕವಾಗಿಲ್ಲ. ಏಕಕಾಲದಲ್ಲಿ ಕಾಮಗಾರಿ ಹಿಡಿದ ಕಾರಣ ಮತ್ತೊಂದು ಕೆಲವೊಂದು ಕಡೆಯಲ್ಲಿ ಒತ್ತುವರಿ, ಈ ಕೊಟ್ಟಾರ ಭಾಗದಲ್ಲಿ ಒತ್ತುವರಿ ಆಗಿದೆ ರಾಜಕಾಲುವೆ. ಅದರ ಬಗ್ಗೆ ಕೆಲವೊಂದು ಕಾನೂನಾತ್ಮಕ ಇದರಲ್ಲಿ ಅದು ತೆರವು ಆಗ್ಲಿಲ್ಲ. ಹೀಗಾಗಿ ಕೆಲವೊಂದು ಮುಖ್ಯ ಕಾರಣ ಹೇಳ್ಬೋದು. ಆದ್ರೆ ಈ ಏನಾದ್ರು ಪ್ರಕೃತಿ ವಿಕೋಪ ನಡೆಯುವ ಸಂದರ್ಭ ಇದ್ರೆ ಈಗ NDRF, SDRF ಹಾಗೆ ಅಗ್ನಿಶಾಮಕ ದಳಗಳೆಲ್ಲ ಸನ್ನದ್ಧರಾಗಿದ್ದಾರೆ. NDRF ಈಗಾಗಲೇ ಸುಬ್ರಹ್ಮಣ್ಯ ಭಾಗದಲ್ಲಿ ಈಗ ಕಾರ್ಯಾಚರಿಸಿದ್ದಾರೆ. ಮುಂಚಿತವಾಗಿ NDRF ಬಂದಿದ್ದಾರೆ. ಹಾಗಾಗಿ ಕೆಲವೊಂದು ಜಿಲ್ಲಾಡಳಿತ ಈಗಾಗಲೇ ಕೆಲವೊಂದು ಆಫೀಸರ್ಗಳನ್ನು ವಿವಿಧ ಪ್ರದೇಶಗಳಲ್ಲಿ ನೇಮಿಸಲಾಗಿದೆ. ಅಂದ್ರೆ ನೋಡಲ್ ಆಫೀಸರ್ಗಳನ್ನು ಏನಾದ್ರು ಸದಾ ಜಾಗೃತರಾಗಿರುವಂತೆ. ಇನ್ನು ತೀವ್ರ 2-3 ದಿವಸಗಳ ಮಳೆ ಕಾರಣದಿಂದಾಗಿ ಇನ್ನು ಕಡಲ್ಕೊರೆತ ಪ್ರದೇಶದಲ್ಲಿ ಪರಿಸ್ಥಿತಿ ಹೇಗಿದೆ? ನಮ್ಮ ಗುಡ್ಡೆಕೊಪ್ಪಲ ಅಥವಾ ಉಳ್ಳಾಲ, ಸೋಮೇಶ್ವರ, ಮುಕ್ಕಚೇರಿ ಇಲ್ಲಿ ಈ ಆಸುಪಾಸಿನಲ್ಲಿ ಕಡಲ್ಕೊರೆತ ಹೇಗಿದೆ ಗಣೇಶ್? ಅದು ದೊಡ್ಡ ಪ್ರಮಾಣದಲ್ಲಿ ಇದೆ. ಕೆಲವೊಂದು ಕಡೆಯಲ್ಲಿ ಕಡಲ್ಕೊರೆತ ನಡೆಯದಂತೆ ಕಲ್ಲುಗಳನ್ನು ಹಾಕಿದೆ. ಆದ್ರೆ ಕೆಲವೊಂದು ಕಡೆ ಕಲ್ಲು ಹಾಕದ ಸ್ಥಳಗಳಲ್ಲಿ ನೀರು ಒಳಗೆ ನುಗ್ಗಿ ಕೆಲವೊಂದು ಮನೆ ಬಿರುಕು ಬಿಟ್ಟದ್ದು, ಕೆಲವೊಂದು ಜಲಾವೃತವಾಗಿದೆ. ಹಾಗೆ ನದಿ ತೀರಕ್ಕೆ ಹೋಗದಂತೆ ಜಿಲ್ಲಾಧಿಕಾರಿ ಅವರು ಸೂಚನೆ ನೀಡಿದ್ದಾರೆ. ಈಗಾಗಲೇ ಕೆಲವೊಂದು ಈಗ KMC ಭಾಗ, ಹತ್ತವರ ಭಾಗದಲ್ಲಿ ನಿನ್ನೆ ಕೆಲವೊಂದು ಮನೆಗಳು ಜಲಾವೃತ ಆದ ಘಟನೆಯು ನಡೆದಿದೆ. ಸರಿಯಾದ ಸಮಯದಲ್ಲಿ ಅಗ್ನಿಶಾಮಕ ದಳದವರು ಇದಕ್ಕೆ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ನೀಡಿದ್ದಾರೆ. ಓಕೆ ಗಣೇಶ್, ಇದೆಲ್ಲ ನಮ್ಮ ಮಂಗಳೂರು ವರದಿಗಾರ ಗಣೇಶ್ ಅವರು ನೀಡಿದ ಮಾಹಿತಿಗಳು. ನಿನ್ನೆ ಸುರಿದ ಮಳೆಗೆ ಮಂಗಳೂರು ನಗರದ ಪಂಪೆಲ್ ವೃತ್ತ ಬಹುತೇಕ ಮುಳುಗಿರುವ ದೃಶ್ಯವನ್ನು ನಾವು ಈಗ ಕಾಣ್ತಾ ಇದ್ದೇವೆ. ಈ ನೀರಿನಲ್ಲಿ ಒಬ್ಬ ವ್ಯಕ್ತಿ ಕೂಡ ಈಜಾಡಿಕೊಂಡು ನಮ್ಮ ಜಿಲ್ಲಾಡಳಿತವನ್ನು ಅಲ್ಲಿ ಅಣಕಿಸ್ತಾ ಇದ್ದಾರೆ. ಅಂದರೆ ಚಿಕ್ಕ ಪುಟ್ಟ ಮಳೆಗೆ ಈ ರೀತಿ ಆದರೆ ಇನ್ನು ಸತತವಾಗಿ 1-2 ದಿನ ಮಳೆ ಸುರಿದ್ರೆ ಒಂದು ವೇಳೆ ಮಂಗಳೂರಿನ ಪರಿಸ್ಥಿತಿ ಹೇಗಿರಬಹುದು ಅಂತ.